ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ಮೃತಪಟ್ಟವರಿಗೆ ಮೃತರ ಪರಿಹಾರ ವಾಪಸ್ ಮಾಡುವ ಬಗ್ಗೆ ಮನವಿಯನ್ನ ಮಾಡಿದ್ದೇವೆ. ಪ್ರಕರಣವನ್ನ ನ್ಯಾಯಾಂಗ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದೇವೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವಪಕ್ಷಗಳ ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಜನವರಿ 4ರಂದು ಮುಸ್ಲಿಂ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಜನವರಿ 12ರಂದು ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಿಎಎ ಬಗ್ಗೆ ಸಮರ್ಥನೆ ಮಾಡುವ ಸಭೆ ನಡೆಯಲಿದೆ. ಈ ಎರಡು ಕಾರ್ಯಕ್ರಮಗಳನ್ನು ಗೃಹ ಸಚಿವರು ಪರಿಶೀಲಿಸುವುದಾಗಿ ಹೇಳಿದ್ದಾರೆ. ಸಭೆ ರದ್ದು ಮಾಡುವಂತೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮನವಿ ಮಾಡಿದ್ದೇವೆ ಎಂದ ಅವರು, ಸಿಎಎ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ವಿರೋಧವಾಗಿದೆ, ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ಮಾಡಿರುವ ಕಾಯ್ದೆಯಾಗಿದೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಏನು ಅಸಹಕಾರ ಚಳವಳಿ 4 ತಾರೀಕಿನ ಮೀಸಲಿಟ್ಟಿದೆ. ಅದರ ಜೊತೆ ಇವತ್ತು BJP ಪಕ್ಷ ಮುಖಾಂತರ ಅದರ ಅಧ್ಯಕ್ಷರು ಕೇಳಿದ್ರು 12ನೇ ತಾರೀಕಿಗೆ ಅವರು ಅದನ್ನು ಸಮರ್ಥಿಸಿಕೊಂಡು ಒಂದು ಸಮಾವೇಶಕ್ಕೆ ಅಂತ ಕೂಡ ಪರ್ಮಿಷನ್. ಅದಕ್ಕೆ ನಾವು ಪಕ್ಷ ಅಧ್ಯಕ್ಷರ ಜೊತೆಯಲ್ಲಿ ಹಾಗೂ ಸಂಸದ ನಳಿನ್ ಕುಮಾರ್ ಜೊತೆ ನಾವು ಕೇಳಿದ್ದೇವೆ. ಇವತ್ತು ಪ್ರತಿಪಕ್ಷ ಸ್ವಾಭಾವಿಕ ಕೇಳುವಂಥದ್ದು ಸ್ವಾಭಾವಿಕ. ಆಡಳಿತ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಇದರಲ್ಲಿ ಸರ್ಕಾರ ನಡೆಸುವವರು ಬಹುಶಃ ಭಾಳ ಜಾಗೃತ ಆಲೋಚನೆ ಮಾಡಿಕೊಂಡು ವಿರಾಚಾರ ಆಗಬೇಕು. ಸೊ 12ಕ್ಕೆ ನಾಡುವಂಥ ಏನಿತ್ತು ಅವರ ಅದಕ್ಕೆ ಬೆಂಬಲವಾಗಿ ನಡೆಯುವಂಥ ಏನು ಆ ಕಾರ್ಯಕ್ರಮ ಇದೆ ಅದು ರದ್ದುಪಡಿಸಬೇಕು ಅಥವಾ ಮುಂದೂಡಬೇಕು ಅಥವಾ ಏನೋ ಗ್ರಾಮೀಣ ಮಟ್ಟದಲ್ಲಿ ಮಾಡಿಕೊಂಡು ಹೋಗಿ ಸರ್ಕಾರ ಕೂಡ ಅದಕ್ಕೆ ಬಗ್ಗೆ ಗಂಭೀರ ಆಲೋಚನೆ ಮಾಡಬೇಕಂತೇಳಿ ಪಕ್ಷ ಅಧ್ಯಕ್ಷರು ನಾವು ಇವತ್ತು ಕೇಳಿಕೊಂಡಿದ್ದೇವೆ.